ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯ ಒಟ್ಟು 7 ಮಂದಿ ಅಫ್ಘಾನಿಸ್ತಾನದಿಂದ ಸುರಕ್ಷಿತವಾಗಿ ಮಂಗಳೂರಿಗೆ ಆಗಮಿಸಿದ್ದಾರೆ ಎಂದು ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಹೇಳಿದ್ದಾರೆ. ಕಳೆದ ಕೆಲ ಸಮಯದಿಂದ ಅಫ್ಘಾನಿಸ್ತಾನದಲ್ಲಿ ನಡೆಯುತ್ತಿರುವ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಕಾಬೂಲ್ನಿಂದ ದಿಲ್ಲಿಗೆ ಏರ್ಲಿಫ್ಟ್ ಆಗಿ ಕಳೆದೆರಡು ದಿನಗಳಿಂದ ತಮ್ಮ ಮನೆಗಳಿಗೆ ಆಗಮಿಸಿರುವ 7 ಮಂದಿ ಮಂಗಳೂರಿಗರ ಜೊತೆ ತಮ್ಮ ಕಚೇರಿಯಲ್ಲಿ ಅವರು ಕುಶಲೋಪರಿ ನಡೆಸಿದ್ರು. ಪ್ರಸಾದ್ ಆನಂದ್, ದಿನೇಶ್ ರೈ, ಶ್ರವಣ್ ಅಂಚನ್, ಜಗದೀಶ್ ಪೂಜಾರಿ, ಡೆಸ್ಮಂಡ್ ಡೇವಿಡ್ ಡಿಸೋಜಾ, ಡೆನ್ಸಿಲ್ ಮೊಂತೇರೋ, ಮೆಲ್ವಿನ್ ಮೊಂತೇರೋ ಇವರೆಲ್ಲರೂ ನ್ಯಾಟೋ ಮಿಲಿಟರಿ ನೆಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಕಾಬೂಲ್ನಿಂದ ಆಗಸ್ಟ್ 17ರಂದು ದಿಲ್ಲಿಗೆ ಕರೆತಂದು ಬಳಿಕ ಆಗಸ್ಟ್ 23 ಮತ್ತು 24ರಂದು ಅವರೆಲ್ಲ ಮಂಗಳೂರಿಗೆ ಆಗಮಿಸಿದ್ದಾರೆ. ಇವರೆಲ್ಲರೂ ಮಿಲಿಟರಿ ಹಾಗೂ ರಕ್ಷಣಾ ನೆಲೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಹಿನ್ನೆಲೆಯಲ್ಲಿ ಸುರಕ್ಷಿತವಾಗಿ ಹಿಂದಿರುಗಲು ಸಾಧ್ಯವಾಗಿದೆ. ಮಂಗಳೂರು ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯ ಇತರರು ಇತರ ಕೆಲಸಗಳಲ್ಲಿ ಅಲ್ಲಿರುವವರ ಬಗ್ಗೆ ಇವರಿಗೆ ಯಾವುದೇ ಮಾಹಿತಿ ಇಲ್ಲ. ಇವರೆಲ್ಲ 2011ರಿಂದ ಅಲ್ಲಿ ಎಸಿ ಮೆಕ್ಯಾನಿಕ್, ಹೆವಿ ಇಕ್ವಿಪ್ಮೆಂಟ್ ಆಪರೇಟರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದವರು. ರೀಸೆಂಟ್ ಆಗಿ ಆಗಸ್ಟ್ 15ಗೆ ಅಲ್ಲಿ ತಾಲಿಬಾನ್ ಕಂಪ್ಲೀಟ್ ಆಗಿ ಟೇಕ್ ಓವರ್ ಮಾಡಿದ್ರು ಇದನ್ನು ಕಾಬೂಲಲ್ಲಿ. ಆದರೆ ನಮಗೆ ಏನು ತೊಂದರೆ ಆಗಿಲ್ಲ, ಯಾಕೆಂದರೆ ನಾವು ಮಿಲಿಟರಿ ಬೇಸಲ್ಲಿ ಕೆಲಸ ಮಾಡ್ತಿದ್ದೇವೆ, ನಾವು ನ್ಯಾಟೋ ಬೇಸಲ್ಲಿ ಕೆಲಸ ಮಾಡ್ತಿದ್ದೇವೆ. ಹಾಗಾಗಿ ನಮಗೆ ಏನು ತೊಂದರೆ ಆಗಿಲ್ಲ. ಟೇಕ್ ಓವರ್ ಮಾಡಿದ ತಕ್ಷಣ ನಮ್ಮ ಕಂಪ್ನಿಯವರು ಪ್ಲಸ್ ನಮ್ಮದು ಮಿಲಿಟ್ರಿ ಅವರು ನಮಗೆ ಹೇಳಿದರು, ಅಂದರೆ ನಿಮ್ಗೆ ಕಂಪ್ಲೀಟಾಗಿ ಅಶ್ಯೂರೆನ್ಸ್ ಕೊಟ್ಟರು, ನಿಮ್ಮನ್ನು ನಾವು ಏರ್ಲಿಫ್ಟ್ ಮಾಡಿ ಸೇಫಾಗಿ ನಿಮ್ಮ ಫೈನಲ್ ಡೆಸ್ಟಿನೇಷನ್ವರೆಗೆ ನಾವು ತಲುಪಿಸ್ತೇವೆ ಅಂತ. ಹಾಗಾಗಿ ನಮಗೆ 17 ಟ್ಯೂಸ್ಡೇ ಕಾಬೂಲಿಂದ ಏರ್ಲಿಫ್ಟ್ ಮಾಡಿ ನಮ್ಮನ್ನು ಕತಾರ್ ತಗೊಂಡ್ಬಂದರು. ಕತಾರಲ್ಲಿ ನಾವು US ಬೇಸಲ್ಲಿ ಇದ್ವಿ 3 ದಿನ. ಅಲ್ಲಿಂದ ಆಮೇಲೆ ನಮಗೆ ಟಿಕೆಟ್ ಮಾಡಿಕೊಂಡು ಇದು ಡೆಲ್ಲಿಗೆ ಕಳಿಸಿದ್ರು. ಡೆಲ್ಲಿಯಿಂದ ಬಾಂಬೆಯಿಂದ ಮ್ಯಾಂಗ್ಳೂರು ಬಂದು 23ಗೆ ನಾವು ರೀಚ್ ಆಗಿದ್ವಿ. 11 ಕೆಲಸ ಮಾಡ್ತಿದ್ದೀವಿ. ನಾನು ನ್ಯಾಟೋ ಬೇಸ್ US ಮತ್ತು ನ್ಯಾಟೋ ಬೇಸ್ ಒಳಗೆ ಕೆಲಸ ಮಾಡ್ತಿದ್ದೀನಿ, ಅಡ್ಮಿನಿಸ್ಟ್ರೇಟರ್ ಕೆಲಸ ಮಾಡ್ತಿದ್ದೆ. ಆ್ಯಂಡ್ 17ಗೆ ನಮಗೆ US ಮೆರೈನ್ ಫೋರ್ಸಸ್ ಅವರು C-17ನಲ್ಲಿ ಏರ್ಲಿಫ್ಟ್ ಮಾಡಿದ್ರು, ಇವ್ಯಾಕ್ಯುವೇಟ್ ಮಾಡಿ ನಮಗೆ ಕತಾರ್ US ಬೇಸ್ ತಗೊಂಡೋದ್ರು. ಆ್ಯಂಡ್ ಅಲ್ಲಿ ಇಂಡಿಯನ್ ಎಂಬಸಿ ಟೇಕ್ ಕೇರ್ ಮಾಡಿದ್ದು ನನಗೆ. ಆಸ್ ಸೂನ್ ಆಸ್ ಪಾಸಿಬಲ್ ನಮಗೆ ಪೇಪರ್ ವರ್ಕ್ ಚೆನ್ನಾಗಿ ಪ್ರೋಸೆಸ್ ಮಾಡಿಕೊಂಡು 21ಗೆ ನಮಗೆ ಡೆಲ್ಲಿಗೆ ಕಳಿಸ್ಕೊಟ್ಟು. ಆ್ಯಂಡ್ 22ರಲ್ಲಿ ಇದ್ದು 23ಗೆ ನಾವು ಮಂಗಳೂರಿಗೆ ರಿಟರ್ನ್. ಕೇಂದ್ರ ಸರ್ಕಾರವು ಅಫ್ಘಾನಿಸ್ತಾನದಲ್ಲಿರುವ ಎಲ್ಲಾ ಭಾರತೀಯರನ್ನ ಸುರಕ್ಷಿತವಾಗಿ ಕರೆತರುವ ಕೆಲಸವನ್ನ ಮಾಡುತ್ತಿರುವ ಬಗ್ಗೆ ಎಲ್ಲರಿಗೂ ವಿಶ್ವಾಸವಿದೆ. ಒಂದು ವೇಳೆ ಇನ್ನು ಯಾರಾದರೂ ಅಫ್ಘಾನಿಸ್ತಾನದಲ್ಲಿ ಬಾಕಿಯಾಗಿರುವ ಮಂಗಳೂರಿಗರು ಇದ್ದಲ್ಲಿ ಮಾಹಿತಿ ನೀಡಿದ್ರೆ ರಾಜ್ಯದ ನೋಡಲ್ ಅಧಿಕಾರಿಯಾಗಿ ನೇಮಕವಾಗಿರುವ ಎಡಿಜಿಪಿ ಉಮೇಶ್ ಕುಮಾರ್ ಅವರಿಗೆ ಮಾಹಿತಿಯನ್ನ ಒದಗಿಸಲಾಗುವುದೆಂದು ಕಮಿಷನರ್ ಶಶಿಕುಮಾರ್ ಹೇಳಿದರು. ನಗರ ಕಮಿಷನರೇಟ್ ವ್ಯಾಪ್ತಿಯಿಂದ ಒಟ್ಟು 7 ಜನ ಅಫ್ಘಾನಿಸ್ತಾನದಿಂದ ವಾಪಸ್ಸಾಗಿದ್ದಾರೆ. ಉಳ್ಳಾಳದ ಡೆಮ್ಸಿ ಅವರು, ಕೋಲ್ಯಾದ ಪ್ರಸಾದ್ ಆನಂದ್ ಅವರು, ಬಜ್ಪೆಯ ದಿನೇಶ್ ರೈ ಅವರು, ಅದೇ ರೀತಿ ಕಿನ್ನಿಗೋಳಿಯ ಡೆಸ್ಮಂಡ್ ಡಿಸೋಜ ಅವರು, ವಿಜಯನ ಶ್ರವಣ್ ಅಂಚಿನ್ ಅವರು, ಮೂಡುಬಿದ್ರೆಯ ಜಗದೀಶ್ ಪೂಜಾರಿ ಹಾಗೂ ಉಳ್ಳಾಳದ ಮೆಲ್ವಿನ್ ಮೊಂಟೇರೋ ಒಟ್ಟು 7 ಜನ ನಮ್ಮ ಮಂಗಳೂರು ಭಾಗದವರು ವಾಪಸ್ಸಾಗಿದ್ದಾರೆ. ಇವರೆಲ್ಲ ಅಮಿತ್ ಕರ್ಜಾಯ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಅದು ಒಂದು ನ್ಯಾಟೋ ಬೇಸ್ ಇದೆ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ ಆ ಒಂದು ಮಿಲಿಟರಿ ಬೇಸಲ್ಲಿ ವರ್ಕ್ ಮಾಡ್ತಾ ಇದ್ದಂಥವರು. ಅವ್ರಿಗೆ 15ನೇ ತಾರೀಕು ನಡೆದಂಥ ಬೆಳವಣಿಗೆ ಹಿನ್ನೆಲೆಯಲ್ಲಿ ಅಫ್ಘಾನಿಸ್ತಾನ ಕಾಬೂಲಿಂದ 17ನೇ ತಾರೀಕು ಕತಾರ್ ಬೇಸಲ್ಲಿ ನ್ಯಾಟೋದಿದೆ, ಅಲ್ಲಿಗೆ ಎವ್ಯಾಕ್ಯೂಯೇಟ್ ಮಾಡಿ ಶಿಫ್ಟ್ ಮಾಡಿರ್ತಾರೆ. ನಂತರ ಅಲ್ಲಿಂದ ಅವರಿಗೆ 3 ದಿನಗಳ ಕಾಲ ಅಲ್ಲಿ ಇಟ್ಕೊಂಡಿರ್ತಾರೆ. ನಂತರ ದೆಹಲಿ ಕಳಿಸ್ತಾರೆ. ದೆಹಲಿಯಿಂದ ಮುಂಬೈ ಮತ್ತು ಮುಂಬೈಯಿಂದ ಮಂಗಳೂರಿಗೆ 23ನೇ ತಾರೀಕು ಮತ್ತು 24ನೇ ತಾರೀಕು 2 ದಿನಗಳಲ್ಲಿ 7 ಜನ ಬಂದು ವಾಪಸ್ಸಾಗಿದ್ದಾರೆ. ಮತ್ತು ಮಂಗಳೂರು ಭಾಗದವರು ಇನ್ಯಾರಾದರೂ ಅಕಸ್ಮಾತ್ ಎಲ್ಲಾದರೂ ಸ್ಟ್ರಕ್ಅಪ್ ಆಗಿದ್ರೆ ಅಫ್ಘಾನಿಸ್ತಾನ ರಾಷ್ಟ್ರದಲ್ಲಿ ಅದ್ರ ಬಗ್ಗೆ ನಮಗೆ ಮಾಹಿತಿ ಕೊಟ್ಟರೆ ಶ್ರೀ ಉಮೇಶ್ ಕುಮಾರ್ ಎಡಿಜಿಪಿ CID ಅವ್ರನ್ನ ಸ್ಟೇಟ್ ಗೌರ್ಮೆಂಟ್ ನೋಡಲ್ ಆಫೀಸರ್ ಆಗಿ ಮಾಡಿದೆ. ಅವ್ರಿಗೆ ಮಾಹಿತಿಯನ್ನು ಕೊಟ್ಟು ಸೂಕ್ತ ಕ್ರಮ ಕೈಗೊಳ್ಳಲಿಕ್ಕೆ ನಮ್ಮ ಇಲಾಖೆಯಿಂದ ಕೂಡ ಶ್ರಮ ವಹಿಸ್ತಾರೆ. ಧನ್ಯವಾದ. ಈ ವೇಳೆ ಡಿಸಿಪಿಗಳಾದ ಹರಿರಾಮ್ ಶಂಕರ್, ದಿನೇಶ್ ಕುಮಾರ್ ಉಪಸ್ಥಿತರಿದ್ದರು. ನಾಗೇಶ್ ಕಾಪೂರು, ವಿ4 ನ್ಯೂಸ್, ಮಂಗಳೂರು.